ಉಡುಪಿ ಮಂಗಳೂರು ಗಡಿಭಾಗ ಹೆಜಮಾಡಿ ಪೊಲೀಸ್ ಚೆಕ್ ಪೋಸ್ಟ್ ಬಳಿ ಸುಮಾರು 5 ತಿಂಗಳಿಂದ ಹೆದ್ದಾರಿ ಜಾಗದಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಅಂಗಡಿಯೊಂದಕ್ಕೆ ಸ್ಥಳೀಯ ಕಟ್ಟಡವೊಂದರ ಮಾಲೀಕರೇ ಅಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ನೀಡಿದ್ದು ಈ ಅಕ್ರಮದಲ್ಲಿ ಮೆಸ್ಕಾಂ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಎಂಬುದಾಗಿ ಸಾರ್ವಜನಿಕರು ಆರೋಪಿಸಿದ್ದು ಅದಕ್ಕೆ ಪೂರಕವಾಗಿ ಪೊಲೀಸ್ ರಕ್ಷಣೆಯಲ್ಲಿ ಹೆದ್ದಾರಿ ಇಲಾಖೆ ಆ ಗೂಂಡಂಗಡಿಯನ್ನ ತೆರವುಗೊಳಿಸಿದ್ದಾರೆ। ಎಚ್ಡಿ ಸಂಪರ್ಕ ಹೊಂದಿರುವುದರಿಂದ ಪ್ರತಿ ತಿಂಗಳು ಇಲ್ಲಿಗೆ ಕಾಪು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹರೀಶ್ ಕುಮಾರ್ ಅವರೇ ರೀಡಿಂಗ್ ಮಾಡಲು ಬರುತ್ತಿದ್ದು ಈ ಅಕ್ರಮ ಅವರ ಕಣ್ಣು ಮುಂದಿದ್ರೂ ಯಾಕೆ ಮೌನ ವಹಿಸಿದ್ದಾರೆ? ಈ ಬಗ್ಗೆ ತಕ್ಷಣ ಮೇಲಾಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ತಪ್ಪಿದ್ರೆ ಈ ಬಗ್ಗೆ ಹೋರಾಟ ಅನಿವಾರ್ಯವಾದಿತು ಎಂಬುದಾಗಿ ಘಟನಾ ಸ್ಥಳದಲ್ಲಿ ಸೇರಿದ್ದ 100ಕ್ಕೂ ಅಧಿಕ ಸಾರ್ವಜನಿಕರು ಎಚ್ಚರಿಸಿದ್ದಾರೆ। ಟೋಲ್ ಪ್ರದೇಶದಲ್ಲಿ ಕಾರ್ಯಾಚರಿಸುತ್ತಿರುವ 10 ಗೂಡಂಗಡಿಗಳು ಪೊಲೀಸ್ ಸೂಚನೆಯಂತೆ ರಾತ್ರಿ 10ವರೆಗೆ ಮುಚ್ಚುತ್ತಿದ್ದು, ಆದರೆ ಈ ಅನಧಿಕೃತ ಅಂಗಡಿ ಮಾತ್ರ ಮುಂಜಾನೆಯವರೆಗೂ ಕಾರ್ಯಾಚರಿಸುತ್ತಿದ್ದ ಬಗ್ಗೆ ಇತರೆ ವ್ಯಾಪಾರಿಗಳು ಪೊಲೀಸರ ಗಮನಕ್ಕೆ ತಂದಾಗ ಅವರು ಎಲ್ಲರಂತೆ 10ವರೆಗೆ ಅಂಗಡಿ ಮುಚ್ಚಲು ಲಿಖಿತ ಸೂಚನೆಯನ್ನ ನೀಡಿದ್ರು। ಆ ಬಗ್ಗೆ ಕಟ್ಟಡ ಮಾಲೀಕ ಪ್ರಸಾದ್ ಎಂಬಾತ ಪೊಲೀಸರೊಂದಿಗೆ ಖಾರವಾಗಿ ವರ್ತಿಸಿ ನಾನು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದಿದ್ದೇನೆ ಎಂದಾಗ ಪೊಲೀಸ್ ಮೌನವಾದ್ರು। ಪದೇ ಪದೇ ಈ ಅಂಗಡಿಯ ಬಗ್ಗೆ ದೂರುಗಳು ಬಂದಾಗ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಸಹಿತ ಕಾಪು ಎಸ್ಐ ದಿಲೀಪ್ ಕಟ್ಟಡ ಮಾಲೀಕರಲ್ಲಿ ಡಿಸಿ ಆದೇಶ ಪ್ರತಿ ಕೇಳಿದಾಗ ತಬ್ಬಿಬ್ಬಾದ ಆತ ತನಗೆ ಮೌಖಿಕ ಅನುಮತಿ ನೀಡಿದ್ದಾರೆ ಎಂದಿದ್ದ। ತಕ್ಷಣ ತೀಕ್ಷ್ಣವಾದ ಪೊಲೀಸ್ ಅಧಿಕಾರಿಗಳು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸರಿಯಾದ ಸಮಯಕ್ಕೆ ಮುಚ್ಚುವಂತೆ ಸೂಚನೆ ನೀಡಿದ್ದಾರೆ। ಪಂಚಾಯತ್ ಕೇಳಬೇಕಲ್ಲ, ನಾನು ಕೇಳಿದೆ ಸರ್ ಅಷ್ಟೇ।